ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ಕಾರ್ಕಳ ಮೀಯಾರು ಕಂಬಳ ಸಮಿತಿ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಆಶ್ರಯದಲ್ಲಿ ನಡೆದ 21ನೇ ವರ್ಷದ ಮೀಯಾರು ಲವಕುಶ ಜೋಡುಕರೆ ಕಂಬಳದಲ್ಲಿ ಭಾಗವಹಿಸಿದರು. ಬಳಿಕ ಮಾತನಾಡಿ, ಕಂಬಳ ಕ್ರೀಡೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನಾಡಿನಲ್ಲೇ ಪ್ರಸಿದ್ಧಿ ಪಡೆದಿದೆ. ಕೃಷಿಗೆ ವಿಶ್ರಾಂತಿಯ ಸಮಯದಲ್ಲಿ ನಡೆಯುವ ಈ ಜಾನಪದ ಕ್ರೀಡೆ ಕರಾವಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ. ಕಂಬಳದಲ್ಲಿ ಭಾಗವಹಿಸುವುದೇ ಒಂದು ಮರ್ಯಾದೆ ಪ್ರಶ್ನೆ. ಜಾತಿ ಮತ ಪಂಥ ಎಲ್ಲವನ್ನು ಮೀರಿ ನಡೆಯುವ ಈ ಕಂಬಳವನ್ನು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಈ ಒಂದು ಸಾಂಸ್ಕೃತಿಕ ಮನೋರಂಜನೆ ಅವರಿಗೆ ಒಂದು ಇತರೆ ಚಟುವಟಿಕೆಯಾಗಿ ಹೊರಹೊಮ್ತಾ ಇದೆ. ಕರಾವಳಿಯಲ್ಲಿ ನಡೆಯುವ ಈ ಒಂದು ಕಾರ್ಯಕ್ರಮ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ 10 ಗ್ರಾಂ ಬಂಗಾರ 20 ಗ್ರಾಂ ಬಂಗಾರ ಕೊಟ್ಟು ಒಂದು ತಮ್ಮ ಕೋಣಗಳನ್ನು ಇಲ್ಲಿ ತಂದು ಕಂಬಳದಲ್ಲಿ ಭಾಗವಹಿಸುವುದೇ ಒಂದು ಮರ್ಯಾದೆಯ ಪ್ರಶ್ನೆ ಅನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮಗಳಾಗ್ತಾ ಇದೆ. ನಮ್ಮ ಭಾಗದಲ್ಲಿ ಹುಣ್ಣಿಮೆಯ ದಿವಸ ಹೋರಿಗಳನ್ನು ಓಡಿಸ್ತಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ. ಆ ಹೋರಿಗಳನ್ನ ಅಲ್ಲಿ ನೀರು ಕಮ್ಮಿ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ, ಅದಕ್ಕೆ ರಸ್ತೆಯಲ್ಲೇ ಬಿಡ್ತಾರೆ. ಕೊಬ್ಬರಿ ಕಟ್ಟೋದಿದೆ, ಹೋರಿ ಓಡಿಸ್ತಾರೆ. ಅದು ಈ ಕಾರು ಹುಣ್ಣಿಮೆ ಅಂತ ಹೇಳ್ತಾರೆ ನಮ್ಮಲ್ಲಿ. ಇಲ್ಲಿ ಏನ್ ಹೇಳ್ತಾರೆ ಹುಣ್ಣಿಮೆಗೆ, ಆ ಹುಣ್ಣಿಮೆಗೆ ಗೊತ್ತಿಲ್ಲ ನನಗೆ. ಆ ಕಾರು ಹುಣ್ಣಿಮೆಯ ಸಂದರ್ಭದಲ್ಲಿ ಹೊಲಕ್ಕೆ ಹೋಗಿ ಪೂಜೆಯನ್ನ ಮಾಡಿ, ಬೆಳೆಗಳೇನು ಆರಂಭದಲ್ಲಿ ಇರ್ತವೆ ಬೆಳೆಗಳು, ಅದಕ್ಕೆ ಪೂಜೆಯನ್ನ ಮಾಡಿ ಆ ಸಂದರ್ಭದಲ್ಲಿ ಹೋರಿಗಳು, ಹೋರಿ ಅಂತಂದ್ರೆ ಗೊತ್ತಿದೆಲ್ಲ ನಿಮಗೆ, ಗೊತ್ತಿದೆಲ್ಲ ಗೊತ್ತಿಲ್ಲ ನಮಗೆ, ಗೊತ್ತಾ? ಎತ್ತು ಅಂದ್ರೆ ಹೋರಿ ಮುಗಿದ ಮೇಲೆ ಎತ್ತಾಗ್ತಾವ. ಮೊದಲು ಹೋರಿ ಇರ್ತಾವ, ಮೇಲೆ ಎತ್ತು ಮಾಡ್ತಾರ. ಹಾಗಾಗಿ ಆ ಹೋರಿಗಳನ್ನ ಓಡಿಸುವಂತ ಸ್ಪರ್ಧೆ ಕೂಡ ಆಗ್ತದೆ. ಇದೆಲ್ಲ ಪರಂಪರೆ ಸಂಸ್ಕೃತಿಯ ಆಧಾರದ ಮೇಲೆ ಇದೊಂದು ಸಾಂಸ್ಕೃತಿಕ ಮನೋರಂಜನೆಯೂ ಆಗೇ ಇರ್ತದೆ. ಹೀಗಾಗಿ ಇಡೀ ದೇಶಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೀತವೆ. ಈಗ ಉದಾಹರಣೆಗೆ ಗುಜರಾತ್ನಲ್ಲಿ ನಮ್ಮ ಗಾಳಿಪಟ ಉತ್ಸವ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಮತ್ತು ಇದರಲ್ಲಿಯ ವೈಶಿಷ್ಟ್ಯತೆ ಏನು ಅಂತಂದ್ರೆ, ಜಾತಿ ಮತ ಪಂಥ ಎಲ್ಲವನ್ನು ಮೀರಿ ಅತ್ಯಂತ ಸಂತೋಷದಿಂದ ಇಡೀ ಸಮಾಜ ಭಾಗವಹಿಸ್ತದೆ. ಹಾಗಾಗಿ ಈ ಕಾರ್ಯಕ್ರಮಗಳನ್ನ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಈ ರೀತಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾವೆ. ಇತ್ತೀಚೆಗೆ ನಡೆದಂತ ಮಹಾಕುಂಭ, ಈ ಮಹಾಕುಂಭಕ್ಕೆ ನಾನು ಹೋಗಿದ್ದೆ. ನಾನು ಹೋದಾಗ ಅಲ್ಲಿ ಯಾರು ಶ್ರೀಮಂತರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರ ಕಡೆ ಬೆಂಚ್ ಕಾರ್ ಇದೆ, ಯಾರ ಕಡೆ ಏನೂ ಇಲ್ಲ, ಅವರೆಲ್ಲ ಒಟ್ಟಿಗೆ ಸ್ನಾನ ಮಾಡ್ತಾ ಇದ್ದಾರೆ. ನಾನು ಆ ಕಡೆ ಎಲ್ಲ ತಿರುಗಾಡಿ ಬಂದೆ. ಅಂದ್ರೆ ಇದ್ರ ಬಡವ ಶ್ರೀಮಂತ ಆ ಭೇದ ಇಲ್ಲ, ಜಾತಿಗಳ ಭೇದ ಇಲ್ಲ. ಎಲ್ಲರೂ ಸುಮಾರು 60 ಕೋಟಿ ಜನ ಒಂದು ಕಡೆ ಸೇರೋದೇನಿದೆ ಅಲ್ಲ, ಜಾತಿ ಮತ ಪಂಥ, ಒಂದು ಪಿಕ್ ಪಾಕೆಟ್ ಇಲ್ಲ, ಒಂದು ಕಳ್ಳತನ ಇಲ್ಲ. ಚಪ್ಪಲಿ ನೀವು ಬಿಟ್ಟು ಹೋಗಿದ್ರೆ ಚಪ್ಪಲಿ ಸಹಿತ ಕಳು ಮಾಡ್ತಿರ್ಲಿಲ್ಲ. ಅಂತ ಒಂದು ಉತ್ತಮವಾದಂತಹ ಸಂಘಟನೆಯನ್ನ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ, ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಯೋಗಿಯವರು ಅತ್ಯುತ್ತಮವಾಗಿ ನೆರವೇರಿಸಿದರು. ಕಾರ್ಕಳ ಶಾಸಕ ಕಂಬಳ ಸಮಿತಿಯ ಅಧ್ಯಕ್ಷ ವಿ ಸುನಿಲ್ ಕುಮಾರ್ ಮಾತನಾಡಿ, ನಮ್ಮೂರಿನ ಕಂಬಳ ಪ್ರಸಿದ್ಧಿ ಪಡೆದು ದೇಶದ ಜನತೆಯ ಗಮನ ಸೆಳೆಯುತ್ತಿದೆ. ಮನೆಯ ಮಗುವಿನಂತೆ ಕೋಣಗಳನ್ನು ಸಾಕಿ ಬೆಳೆಸಿಕೊಂಡು ಕಂಬಳವನ್ನು ಉಳಿಸುವ ಈ ಪ್ರಯತ್ನವು ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನ ಮಾಡುತ್ತಿದ್ದಾರೆ. ಆಧುನಿಕ ಸ್ಪರ್ಶತೆಯ ಜೊತೆಯಲ್ಲಿ ನಡೆಯುವ ಕಂಬಳ ದೇಶ ವಿದೇಶದಲ್ಲೇ ಪ್ರಸಿದ್ಧಿಯನ್ನು ಪಡೆದಿದೆ ಎಂದರು. ಅತ್ಯಂತ
ಸಂಭ್ರಮದ ಕಂಬಳ ಇವತ್ತು ನಡೀತಾ ಇದೆ. ಈ ಕಂಬಳವನ್ನ ನೋಡ್ಲಿಕ್ಕೋಸ್ಕರನೇ ಲೋಕಸಭೆಯಲ್ಲಿ ಅಧಿವೇಶನ ನಡೀತಾ ಇದ್ರು ಕೂಡ ಶನಿವಾರ ಭಾನುವಾರ ಬಿಡುವಿರುವಂತಹ ಈ ಸಂದರ್ಭದಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂತಹ ಕಂಬಳವನ್ನ ಕೇಳಿದ್ದೇನೆ, ಆದ್ರೆ ನೋಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಆಹ್ವಾನವನ್ನ ಒಪ್ಪಿಕೊಂಡು ಇವತ್ತು ಅವರು ಬಂದಿರುವಂತದ್ದು ಇಡೀ ಕಂಬಳಕ್ಕೆ ಒಂದು ಹೊಸ ಮೆರುಗನ್ನು ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇಡೀ ಕಂಬಳ ಸಮಿತಿಯ ಪರವಾಗಿ, ಕ್ಷೇತ್ರದ ಜನರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಪೂನಾದಲ್ಲಿ ಮೊನ್ನೆ ತಾನೇ ಚುನಾವಣೆಯಲ್ಲಿ ಜಯಗಳಿಸಿದಂತ ಸುನಿಲ್ ಕಾಂಬ್ಳೆ ಅವರು ಶಾಸಕರು ಮಾನ್ಯ ಪೂನಾದಿಂದ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು. ರಾಜ್ಯವ್ಯಾಪಿ ತನ್ನ ಪ್ರಸಿದ್ಧತೆಯನ್ನು ಪಡ್ಕೊಳ್ತಾ ದೇಶದ ಜನರ ಗಮನವನ್ನು ಸೆಳೀತಾ ಇರೋದನ್ನ ನಾವೆಲ್ಲರೂ ಕೂಡ ನೋಡ್ತಾನೆ ಬಂದಿದ್ದೇವೆ. ವರ್ಷದ ಎಲ್ಲ ದಿನಗಳಲ್ಲಿ ರೈತಾಪಿ ಚಟುವಟಿಕೆಗಳು ಮುಗಿದ ನಂತರ ರೈತರು ಡಿಸೆಂಬರ್ ನಂತರ ಏಪ್ರಿಲ್ ತನಕ ಈ ಕಂಬಳದ ಚಟುವಟಿಕೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತುಳುನಾಡಿನ ಜನ ಇದನ್ನ ಬೆಳೆಸಿಕೊಂಡು ಬಂದಿದ್ದಾರೆ. ಕಾಲ ಕಾಲಕ್ಕೆ ಇದಕ್ಕೆ ಆಧುನಿಕತೆಯ ಸ್ಪರ್ಶವನ್ನ ನಮ್ಮೆಲ್ಲ ಹಿರಿಯರು, ನಾನು ಎಲ್ಲರ ಹೆಸರನ್ನ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ, ಬಹುಶಃ ಈ ಕಂಬಳ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಹತ್ತಾರು ಜನರ ಒಂದು ವಿಶೇಷವಾದಂತಹ ಪ್ರಯತ್ನ, ಇವತ್ತಿನ ಕಾಲಘಟ್ಟಕ್ಕೆ ಯಾವ ರೀತಿ ಕಂಬಳ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೊಸ ಸ್ಪರ್ಶವನ್ನ ಕೊಡುವಂತ ಪ್ರಯತ್ನಗಳು ಪ್ರತಿ ವರ್ಷವೂ ಕೂಡ ನಡೀತಾ ಬಂದಿದೆ. ಹೊರಗಿನವರಿಗೆ ಇದು ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ, ಇದು ಹೇಗೆ ನಡೀತದೆ ಅಂತ. ಆದ್ರೆ ನಮ್ಮೂರಿನಲ್ಲಿ ಕಂಬಳವನ್ನ ಅತ್ಯಂತ ಪ್ರೀತಿಸಿಕೊಂಡು ಬಂದಂತವರು ತನ್ನ ಮನೆಯಲ್ಲಿರುವಂತಹ ಮಗುವಿಗಿಂತ ಹೆಚ್ಚಾಗಿ ಕಂಬಳವನ್ನ ಪ್ರೀತಿಸಿ ಅದನ್ನ ಅತ್ಯಂತ ಅಚ್ಚುಕಟ್ಟಾಗಿ ಸಾಕಿದಂತ ಕೀರ್ತಿ ಯಾರಿಗಾರಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ, ನಮಗೆ ಮಾತ್ರ ತುಳುನಾಡಿನ ಜನರಿಗೆ. ಅಂತ ಒಂದು ಪ್ರೀತಿಯನ್ನ ಕೋಣಗಳ ಬಗ್ಗೆ ಇಟ್ಟುಕೊಳ್ತಾ ಅದನ್ನ ಬೆಳೆಸಿ ಈ ಓಟಕ್ಕೆ ನಾವು ಅದನ್ನ ಬಳಸೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಬಂದಿದ್ದೇವೆ. ಮೀಯಾರಿನ ಕಂಬಳ ತನ್ನದೇ ಆದಂತಹ ವಿಶಿಷ್ಟತೆಯನ್ನ ಹೊಂದಿಕೊಳ್ತಾ ಬಂದಿದೆ. ಸರ್ಕಾರದ ಅನುದಾನಗಳನ್ನ ಕಾಲದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಬಳಸಿಕೊಳ್ಳುವಂತ ಪ್ರಯತ್ನ ಮೀಯಾರ ಕಂಬಳದಲ್ಲಿ ನಡೆದಿದೆ. ನಾನು ಪ್ರಹ್ಲಾದ್ ಜೋಶಿ ಹತ್ರ ಹೇಳ್ತಾ ಇದ್ದೆ, ಕಂಬಳಕ್ಕೆ ಸರ್ಕಾರ ಅನುದಾನವೇ ಕೊಡೋದಿಲ್ಲ ಅನ್ನುವಂತ ಕಾಲಘಟ್ಟ ಇತ್ತು. 2005ರಲ್ಲಿ ಶ್ರೀರಾಮುಲು ಅವರು ಇಲ್ಲಿಗೆ ಬಂದಾಗ ಮೊದಲನೇ ಬಾರಿಗೆ ಸರ್ಕಾರದಿಂದನೂ ಕೂಡ ಕಂಬಳಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಮೊದಲ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗಿದ್ದು ಮೀಯಾರ್ನ ಕಂಬಳ ಅಂತ ಹೇಳಿಕ್ಕೆ ನಮ್ಗೆ ಅತ್ಯಂತ ಸಂತೋಷ ಇದೆ. ಅವತ್ತಿನಿಂದ ಇವತ್ತಿನ ತನಕ ಜಿಲ್ಲೆಯಲ್ಲಿ ನಡೆಯುವಂತಹ ಹತ್ತಾರು ಕಂಬಳಗಳಿಗೆ ಅಲ್ಲಿರುವಂತಹ ಸಮಿತಿಯ ಆಸಕ್ತಿಯ ಕಾರಣಕ್ಕೆ ಜಿಲ್ಲಾ ಸಮಿತಿಯ ಒಂದು ವಿಶೇಷವಾದಂತಹ ಪ್ರಯತ್ನಕ್ಕೆ ಎಲ್ಲ ಕಾಲಘಟ್ಟದಲ್ಲಿ ಸರ್ಕಾರಗಳು ಇದಕ್ಕೆ ಅನುದಾನಗಳನ್ನ ಯೋಜನೆಗಳನ್ನ ಕೊಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈ ಕಂಬಳವನ್ನ ಇವತ್ತು ಸುಂದರವಾಗಿ ನಡೆಸಿಕೊಂಡು ವೇದಿಕೆಯಲ್ಲಿ ಗೌರವ ಸಲಹೆಗಾರ ಎಂಎಂ ರಾಜೇಂದ್ರ ಕುಮಾರ್, ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಕುಂದಾಪುರ ಶಾಸಕ ಕಿರಣ್ ಕೋಡ್ಗಿ, ಪುಣೆ ಶಾಸಕ ಸುನಿಲ್ ಕಾಂಬ್ಳೆ, ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಉಪಸ್ಥಿತರಿದ್ದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.